ನಮಸ್ಕಾರ. ಯಾನೆ ರಾಜೇಶ್ ಸುವರ್ಣವರ ಕೈ ಬಂದಿದೆ ಬಂದುಲೆ ನಮ್ಮ ದೇರ್ಲಘಟ್ಟದ ಹೃದಯ ಬಾಗುಡು ವಿದ್ಯಾರತ್ನ ಮಾಧ್ಯಮ ಆಂಗ್ಲ ಮಾಧ್ಯಮ ಶಾಲೆ ಪ್ರಸ್ತುತ ಕೆಲವು ವರ್ಷದಿಂಚಿ ಕಾರ್ಯನಿರ್ವಹಣೆ ಕಾರ್ಯ ಮಲ್ತೊಂದುಂಡು ಅಂಚಿತ ಬರ್ತರು ಮಸ್ತ್ ಅವೇತೋ ನಮ್ಮ ಊರ್ದ ಈ ಜೋಕುಲು ಬತ್ತದ ಮೂಲ ವಿದ್ಯೆ ಕಲ್ತದೆ ಎಡ್ಡೆ ಅಂಕ ಪಡೆದೇರಿ ಇನ್ನಿತಾದ ದಿನಟ್ಟು ಹಲವು ಕಡೆಟ್ಟು ಎಡ್ಡೆ ರೀತಿಯ ಒಂಜಿ ಕೆಲಸಗಳ ಸೇರಿನಂಚಿತನ ವಿದ್ಯಾರ್ಥಿಗಳು ಮುಲ್ಪದ ಹಳೆ ವಿದ್ಯಾರ್ಥಿಗಳು ಒಳ್ಳೆರಿ ಆ ಪ್ರಕಾರ ಅದು ಎಡ್ಡೆ ರೀತಿಯ ಒಂದು ವಿದ್ಯೆ ಈ ಶಾಲೆ ತಿಕ್ಕೊಂದುಂಡು ಅಂಚನೆ ಮುಲ್ಪದ ಏರಿ ನಮ್ಮ ಜೋಕ್ಲಿನ ಆ ಒಂದು ಪಾಲನೆ ಮಲ್ತೊಂದುಲ್ಲೇರ ಮುಲ್ಪ ಜೋಕ್ಲಿಗೆ ಒಂದು ಎಡ್ಡೆ ರೀತಿಯ ವಿದ್ಯೆ ಕೊರ್ಪಂಚಿತನ ಶಿಕ್ಷಕರು ಉಳ್ಳೇರ ತನ್ನ ಸ್ವಂತ ಜೋಕ್ಲಿಗೆ ಭಾರಿ ಒಂಜಿ ಪ್ರೀತಿಡು ಆ ಜೋಕ್ಲಿಗೆ ವಿದ್ಯೆ ಕೊರೊಂದುಲ್ಲೇರಿ ಅವತ್ತಂದೆ ಹಲವು ರೀತಿಯ ಗೊಬ್ಬು ಆ ಜೋಕ್ಲಿಗೆ ಬೋಡೆನಂಚಿತನ ಗೊಬ್ಬುನ ವ್ಯವಸ್ಥೆ ಎಂಚಿನಂಡ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಆವಡು ಆ ವರ್ಷಡು ನಮ್ಮ ಶಾಲೆದ ವಾರ್ಷಿಕ ಉತ್ಸವ ಎಂಚಿನಂಡ ಭಾರಿ ಪೊರ್ಲುಡು ಭಾರಿ ವಿಜೃಂಭಣೆಡು ಪತ್ತೂರ ಜನಕುಲೆಲ್ಲ ಅಂಚನೆ ಆ ಜೋಕ್ಲಿನ ಪಾಲಕರೆಲ್ಲ ಲೆತ್ತದು ಮೂಲ ಭಾರಿ ಗೌಜಿರಂಜಿ ಈ ಕಾರ್ಯಕ್ರಮ ಮಲ್ತೊಂದುಲ್ಲೇರಿ ಅವೇ ರೀತಿಯ ಖಾಲಿ ಆ ಶಾಲೆದ ವಿದ್ಯೆ ಹತ್ತಂದೆ ಹಲವು ರೀತಿಯ ಕೆಲವು ರೀತಿಯ ವಿದ್ಯೆಲ್ಲ ಮೂಲು ಗೊಬ್ಬುನ ರೀತಿಯ ಅವಡೆ ಪ್ರತಿಯೊಂದು ವಿದ್ಯೆಗಳನ್ನ ಮೂಲ ಕೊರೊಂದುಲ್ಲೇರಿ ನಮ್ಮ ಭಾರಿ ಒಂಜಿ ಪ್ರೀತಿ ಪಾತ್ರ ಏನಂಚಿತ್ತನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೇರೆ ಒಂಜಿ ನೆಟ್ ಈ ಒಂಜಿ ಆಂಗ್ಲ ಮಾಧ್ಯಮ ಶಾಲೆ ಭಾರಿ ಪೊರ್ಲು ನಡತೊಂದುಂಡು ದಾದಾ ಪನ್ಪುನ ಅಂದ್ಕೊಂಡ ಆಯ್ನಾತ್ ನಮ್ಮ ಜೋಕ್ಲೇನು ಈ ಶಾಲೆಗೆ ಬರ್ತದೆ ಎಡ್ಡೆ ರೀತಿಯ ಶಿಕ್ಷಣ ಕೊರ್ದು ಆ ಶಿಕ್ಷಣದ ಮುಖಾಂತರ ನಮ್ಮ ದೇಶ ಒಂಜಿ ಎಡ್ಡೆ ಪ್ರಜೆನ ಕೊನರ್ಪವನಂಚಿತ್ತಿನ ಕೆಲಸನು ನಮ್ಮ ಮೂಲ ಉಳಿದೊಟ್ಟು ಮಲ್ತೊಂದುಲ್ಲೇರು ಪನ್ನ ಆ ಒಂಜಿ ಎಡ್ಡೆ ವಿಷಯ ಭಾರಿ ಒಂಜಿ ಸಂತೋಷದ ವಿಷಯ ಅಲ್ಲ ಪನಂದುಲ್ಲೆ. ಸಂದರ್ಭದಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಘಟ್ಟೆ ಇದರ ವತಿಯಿಂದ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಬೆಳ್ಮ ಪಂಚಾಯತಿಯಿಂದ ಶಾಲೆ ತನಕ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಮೆರವಣಿಗೆಯಲ್ಲಿ ನಮ್ಮ ರತ್ನ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದಂಥ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಅವರ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬೆಳ್ಮ ಪಂಚಾಯತಿನ ಅಧ್ಯಕ್ಷರಾದಂಥ ಅಬ್ದುಲ್ ಸತ್ತಾರ್ ಅವರು, ಅದೇ ರೀತಿಯಾಗಿ ನಮ್ಮ ಗುರುಸ್ವಾಮಿ ಆಗಿರುವಂಥ ವಿಶ್ವನಾಥ ಕಾಯರ್ಪುಳಿದೇವರು, ಅದೇ ರೀತಿಯಾಗಿ ನಮ್ಮ ಶ್ರೀಯುತ ಪದ್ಮನಾಭರವರು, ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿ ಸೌಮ್ಯ ಶೆಟ್ಟಿ ಅವರಿದ್ದಾರೆ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನೈಮ್ ಅವರಿದ್ದಾರೆ. ಅದೇ ರೀತಿ ಅವರಿಗೆ ಮತ್ತು ನಮ್ಮ ಪಂಚಾಯತಿನ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಾವು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಮೆರವಣಿಗೆಗೆ ಬೆಳ್ಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಅಬ್ದುಲ್ ಸತ್ತಾರ್ ಅವರು ಚಾಲನೆಯನ್ನು ನೀಡಬೇಕಾಗಿ ಶುಭಾಶಯದ ಮಾತುಗಳನ್ನಾಡಿ ಚಾಲನೆಯನ್ನು ನೀಡಬೇಕಾಗಿ ಮೊದಲು ವಿಶ್ವ ಪರಿಸರ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸೇರಿಕೊಂಡು ದೇರ್ಲಘಟ್ಟ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಿಂದ ಶಾಲೆ ತನಕ ನಡೆಯುವಂತಹ ಈ ಮೆರವಣಿಗೆಯು ಕಾರ್ಯಕ್ರಮ ಆ ವಿಶ್ವ ಪರಿಸರ ದಿನ ಜನರಲ್ಲಿ ಜನಜಾಗೃತಿ ಹುಟ್ಟಲು ಹೇಳುತ್ತಾ ಕಾರ್ಯಕ್ರಮ ಯಶಸ್ವಿಗೊಳ್ತಾನೆ. ಇವತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಘಟ್ಟೆಯವರ ವತಿಯಿಂದ ಹಮ್ಮಿಕೊಂಡಂತಹ ವಿಶ್ವ ಪರಿಸರ ದಿನದ ಪ್ರಯುಕ್ತ ನನ್ನ ಆತ್ಮೀಯರು ಆದಂಥ ರವೀಂದ್ರ ಶೆಟ್ಟಿ ಉಳಿದೊಡ್ಡರವರ ಈ ಒಂದು ಪರಿಸರ ದಿನಾಚರಣೆಯ ಜನಜಾಗೃತಿ ಜಾಥಾವಾದ ಉದ್ಘಾಟನಾ ಸಮಾರಂಭ ಇವತ್ತು ನಮ್ಮ ಪಂಚಾಯತ್ ಬೆಳ್ಮ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಡೀಲಿಕ್ಕಿದೆ. ಒಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಈ ಒಂದು ಪರಿಸರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಎಚ್ಚರಿಕೆಯನ್ನು ಮೂಡಿಸುವಂತಹ
ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ವಿಶಿಷ್ಟವಾದಂತಹ ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಸಂಸ್ಥೆಯಾಗಿದೆ ಈ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ಈ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯ ಸ್ನೇಹಿತರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ರವರಿಗೂ ಅವರ ಶ್ರೀಮತಿಯವರಿಗೂ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಎಲ್ಲ ಶಿಕ್ಷಕಿಯರಿಗೂ ವಿದ್ಯಾರ್ಥಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪರಿಸರ ದಿನದ ಶುಭಾಶಯಗಳನ್ನು ಅರ್ಪಿಸಿ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಆತ್ಮೀಯ ಬಂಧುಗಳೇ, ಇವತ್ತು ಜೂನ್ 5 ನಮ್ಮ ವಿಶ್ವ ಪರಿಸರದ ದಿನ. ಈ ಸಂದರ್ಭದಲ್ಲಿ ನಾವು ನಮ್ಮ ದೇರಳಕಟ್ಟೆಯ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ನಮ್ಮ ಬೆಲ್ಮ ಪಂಚಾಯತ್ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಈ ಒಟ್ಟಾರದಿಂದ ನಾವು ನಮ್ಮ ವಿದ್ಯಾಸಂಸ್ಥೆಯವರೆಗೆ ಒಂದು ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಗಾಳಿ, ಮಣ್ಣು, ನೀರು, ಕಾಡು ಎಲ್ಲವನ್ನು ಕೂಡ ರಕ್ಷಿಸುವಂಥದ್ದು ನಮ್ಮೆಲ್ಲರ ಹೊಣೆ. ಇವತ್ತು ನಮ್ಮ ಒಂದು ಸುಂದರವಾದ ಒಂದು ಆರೋಗ್ಯಪೂರ್ಣವಾದ ಸಮಾಜ ವಿಶ್ವ ನಿರ್ಮಾಣ ಆಗಬೇಕು ಅಂತಾದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಹೊರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ದೇಶದಾದ್ಯಂತ ವಿಶ್ವದಾದ್ಯಂತ ಈ ಒಂದು ಜೂನ್ 5ನೇ ತಾರೀಕಿನ ದಿವಸ ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸುವಂಥದ್ದು. ನಾವು ಕೂಡ ಈ ಒಂದು ಭಾಗದಲ್ಲಿ ಜನರಿಗೆ ಒಂದು ರೀತಿಯಾದ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ನಮ್ಮದು ಆಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು, ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಪರಿಸರವನ್ನು ಸಂರಕ್ಷಿಸುವಂಥದ್ದು. ಈ ಪರಿಸರ ಯಾವ ರೀತಿ ಅಂತ ಹೇಳಿದ್ರೆ ಇಡೀ ನಮ್ಮ ಜೀವರಾಶಿಗಳಿಗೆ ಅನುಕೂಲವಾಗಿರತಕ್ಕಂಥ ಅಥವಾ ಒಂದು ಸ್ವಚ್ಛಂದವಾಗಿ ಜೀವನ ನಡೆಸಬೇಕು ಅಂತಾದರೆ ಪರಿಸರ ಅದು ಸುಂದರವಾಗಿರಬೇಕು. ಅದು ಯಾವ ರೀತಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಮಾಲಿನ್ಯಕ್ಕೆ ಒಳಗಾಗದೆ ಅದು ಇದ್ದರೆ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಈ ಆಧುನಿಕತೆಯ ನಿಟ್ಟಿನಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡತಕ್ಕಂಥ ಹಲವಾರು ಕೆಲಸ ಕಾರ್ಯಗಳು ನಡೆಯುವಂಥದ್ದು ನಮಗೆ ಗೊತ್ತಿಲ್ಲದೆ ನಡೀತದೆ. ಅದೆಲ್ಲವನ್ನು ಕೂಡ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವಂಥದ್ದು ನಮ್ಮೆಲ್ಲರ ಹೊಣೆ ಆಗಬೇಕು. ಆ ಮೂಲಕ ಒಂದು ವಿಶ್ವ ಪರಿಸರ ದಿನಾಚರಣೆಯ ಆ ದಿನದ ಮಹತ್ವ ನಮಗೆಲ್ಲರಿಗೂ ಗೊತ್ತಿದ್ದಂತೆ 1972ರಲ್ಲಿ ವಿಶ್ವ ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಜೂನ್ 5 ವಿಶ್ವ ಪರಿಸರ ದಿನ ಅಂತ ಘೋಷಣೆ ಮಾಡಿತ್ತು. ಆದರೆ 1974ರಲ್ಲಿ ಇದರ ವಿಶ್ವ ಪರಿಸರ ದಿನಾಚರಣೆಯ ಪ್ರಥಮ ಆಚರಣೆಯನ್ನು ಕೂಡ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಮಾಡಲಾಗಿದೆ. ಆ ಬಳಿಕ ಇಡೀ ವಿಶ್ವದಾದ್ಯಂತ ಇವತ್ತು ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ನಾವೆಲ್ಲರೂ ಕೂಡ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವೇನಿದ್ದೇವೆ ನಾವೆಲ್ಲರೂ ಕೂಡ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡುತ್ತಾ, ಯಾರಿಗೆಲ್ಲ ಸಾಧ್ಯತೆ ಇದೆ ಅವರೆಲ್ಲರೂ ಕೂಡ ಒಂದೊಂದು ಗಿಡವನ್ನು ಅವರ ಮನೆಯ ಹಿತ್ತಲಲ್ಲಿ ನಡೆಯುವ ಮೂಲಕ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿಯನ್ನು ಪಡೆದು ಗಿಡಗಳನ್ನು ನೆಡುವುದರ ಮೂಲಕ ಒಂದು ಸುಂದರವಾದ ಪರಿಸರವನ್ನು ಸ್ವಚ್ಛತೆಯಲ್ಲಿ ಇಡುವುದರ ಮೂಲಕ ಪರಿಸರವನ್ನು ಸುಂದರವಾಗಿ ಮಾಡಿಸಿಕೊಡಬೇಕು. ಆ ಮೂಲಕ ಸುಂದರವಾದ ಸಮಾಜದ ಆರೋಗ್ಯಪೂರ್ಣ ಸಮಾಜದತ್ತ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ನಮ್ಮ ಜೊತೆ ನಮ್ಮ ದೇವಸ್ಥಾನದ ಗುರುಸ್ವಾಮಿಗಳು ನಮ್ಮ ವಿಶ್ವನಾಥ ಕಾರ್ಯಕರ್ತರಿದ್ದಾರೆ, ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಬೆಲ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಬಹಳ ಆತ್ಮೀಯರಾಗಿರ್ತಕ್ಕಂಥ ಅಬ್ದುಲ್ ಸತ್ತರ್ CM ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಪದ್ಮನಾಭ ಮರ್ಕೆದು ನಮ್ಮ ಜೊತೆ ಇದ್ದಾರೆ, ನಮ್ಮ ಸದಸ್ಯರಾದಂತಹ ನಮ್ಮ ಜೊತೆ ಇದ್ದಾರೆ, ನಮ್ಮ ಶಾಲೆ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಹ ಶಿಕ್ಷಕರಿದ್ದಾರೆ. ನಮ್ಮ ಮಕ್ಕಳು ಕೂಡ ಬಹಳ ಪ್ರೀತಿಯ ಮಕ್ಕಳು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಬಂದಂಥ ನಮ್ಮ ಶಾಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ವಿಶ್ವ ಪರಿಸರದಿಂದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ.